ಶಿಕ್ಷಣ, ಆರೋಗ್ಯ, ವಿದ್ಯುತ್ ಹಾಗೂ ನೀರು ಈ ಮೂಲಭೂತ ಸೌಕರ್ಯಗಳನ್ನು ಮೂಲ ಧ್ಯೇಯವಾಗಿಟ್ಟುಕೊಂಡು ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟುವಲ್ಲಿ ಆಮ್ ಆದ್ಮಿ ಪಕ್ಷ ಈ ಬಾರಿಯ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಸ್ಪರ್ಧಿಸುತ್ತಿದ್ದು, ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟುವ ಕೆಲಸ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಎಂದು ಆಮ್ ಆದ್ಮಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸಂತೋಷ್ ಕಾಮತ್ ತಿಳಿಸಿದ್ದಾರೆ. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮುಖ್ಯವಾಗಿ ನಮ್ಮ ಪಕ್ಷದಲ್ಲಿ ಭ್ರಷ್ಟಾಚಾರಿಗಳು, ಕ್ರಿಮಿನಲ್ಗಳಿಗೆ ಅರ್ಹತೆ ಇಲ್ಲ. ಬದಲಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಗೌರವ ನೀಡುವ ಮೂಲಕ ಶಿಕ್ಷಣ, ಆರೋಗ್ಯ ವ್ಯವಸ್ಥೆಯನ್ನು ಒದಗಿಸಿಕೊಡಲಾಗುವುದು ಎಂದ ಅವರು, ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಜೊತೆ ಒಳ್ಳೆಯ ಶಿಕ್ಷಕರನ್ನು ನೀಡಿದಾಗ ಸಂಸ್ಥೆ ಜೊತೆಗೆ ವಿದ್ಯಾರ್ಥಿಗಳು ಒಳ್ಳೆಯ ಗುರಿ ತಲುಪಲು ಸಾಧ್ಯ. ಈ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ಆಡಳಿತ ನಡೆಸಲು ಕಟಿಬದ್ಧವಾಗಿದೆ. ಒಟ್ಟಾರೆಯಾಗಿ ಜಾತಿ, ಮತ, ಧರ್ಮ ಭೇದವಿಲ್ಲದೆ ಎಲ್ಲರ ಪ್ರೀತಿ, ವಿಶ್ವಾಸ ಗಳಿಸಿ ಸಶಕ್ತ ಆರೋಗ್ಯ ಭಾರತ ಕಟ್ಟುವಲ್ಲಿ ಪಕ್ಷ ಕಟಿಬದ್ಧವಾಗಿದೆ ಎಂದರು. ಈಗಾಗಲೇ ನಮ್ಮ ಪಕ್ಷ ಆಡಳಿತ ನಡೆಸುವ ರಾಜ್ಯದಲ್ಲಿ ಉಚಿತ ನೀರು, ವಿದ್ಯುತ್, ಮೂಲಭೂತ ಸೌಕರ್ಯಗಳನ್ನು ನೀಡುವ ಕುರಿತು ಅಪಸ್ವರಗಳು ಕೇಳಿಬರುತ್ತಿದ್ದು, ಈ ಕುರಿತು ಮಾತನಾಡಿದ ಅವರು, ಭ್ರಷ್ಟಾಚಾರದ ಮೂಲಕ ಟೆಂಡರ್ ಪ್ರಕ್ರಿಯೆ ಮೂಲಕ ಹೋಗುವ ಹಣವನ್ನು ಒಗ್ಗೂಡಿಸಿ ಬಡವರಿಗೆ, ಕಟ್ಟಕಡೆಯ ಜನರಿಗೆ ಪ್ರಾಮಾಣಿಕವಾಗಿ ನೀಡುವ ಪ್ರಯತ್ನ ನಮ್ಮ ಸರ್ಕಾರದ್ದಾಗಿದೆ ಎಂದರು. ಅಧ್ಯಕ್ಷರಾಗಿ ನೇಮಿಸಿದ ದಿನದಿಂದ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಪಕ್ಷವನ್ನು ಸಂಘಟಿಸುವಲ್ಲಿ ಮಾಡ್ತಾ ಇದ್ದೇನೆ. ಆಮ್ ಆದ್ಮಿ ಪಕ್ಷವು ತನ್ನ ಮೂಲ ಧ್ಯೇಯವಾದಂತಹ ಭ್ರಷ್ಟಾಚಾರ ಮುಕ್ತ ಭಾರತ ಇದರ ಬಗ್ಗೆ ತುಂಬಾ ಕಟಿಬದ್ಧವಾಗಿದೆ. ಇದನ್ನು ನಾನು ಹಲವಾರು ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೇನೆ. ಮತ್ತೆ ಕೇಜ್ರಿವಾಲ್ ರವರು ದೆಹಲಿಯಲ್ಲಿ ನಡೆಸುವಂತಹ ಆಡಳಿತ, ಇತ್ತೀಚೆಗೆ ಪಂಜಾಬ್ನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಡೆದಂತಹ ಪ್ರಚಂಡ ಬಹುಮತ, ಇದೆಲ್ಲ ನಮ್ಮಲ್ಲಿ ಕೂಡ, ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಬಲಪಡಿಸಿ ನಮ್ಮಲ್ಲಿರುವಂತಹ ಈ ಭ್ರಷ್ಟಾಚಾರವನ್ನ ತೊಲಗಿಸುವಂತಹ ಕಾರ್ಯದಲ್ಲಿ ನಾವು ಮುನ್ನುಗ್ಗಬೇಕು ಎಂಬ ಮನೋಭಾವದಿಂದ ನಾವಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಆಮ್ ಆದ್ಮಿ ಪಕ್ಷವನ್ನ ಬಹಳ ಸೀರಿಯಸ್ ಆಗಿ ನಾವು ತಗೊಂಡಿದ್ದೇವೆ. ಇದನ್ನು ಬಲಪಡಿಸುವಲ್ಲಿ ನಮ್ಮ ಪ್ರಾಮಾಣಿಕ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಆಮ್ ಆದ್ಮಿ ಪಕ್ಷವು ಎಲ್ಲಿ ಕೂಡ ಕ್ರಿಮಿನಲ್ ಮತ್ತೆ ಭ್ರಷ್ಟಾಚಾರದ ಹಿನ್ನೆಲೆ ಉಳ್ಳವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ. ನಮ್ಮ ಇತಿಹಾಸದಲ್ಲಿ ಭ್ರಷ್ಟಾಚಾರಿಗಳು ಅಥವಾ ಕ್ರಿಮಿನಲ್ ಹಿನ್ನೆಲೆ ಇದ್ದಾದ್ರೆ ಅವರನ್ನು ನಾವು ಖಂಡಿತ ದೂರ ಇಡ್ತೇವೆ. ಸಮಾಜದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿ, ಸಾಮಾನ್ಯ ನಾಗರಿಕರನ್ನು ಕೂಡ ಬಹಳ ಪ್ರೀತಿಯಿಂದ ನಮ್ಮ ಪಕ್ಷಕ್ಕೆ ನಾವು ಸ್ವಾಗತಿಸುತ್ತೇವೆ. ಮತ್ತೆ ಇಲ್ಲಿ ನಮ್ಮ ಉದ್ದೇಶ ಒಂದೇ, ಅಪ್ಪಟ ದೇಶ ಪ್ರೇಮ ಮತ್ತೆ ಒಳ್ಳೆಯ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ. ಇಡೀ ಪುತ್ತೂರಿನ ನಾಗರಿಕರಲ್ಲಿ ನಾನು ವಿನಮ್ರವಾಗಿ ವಿನಂತಿಸುತ್ತೇನೆ, ಬನ್ನಿ ಕೈ ಜೋಡಿಸಿ. ನಾವು ಯಾವುದೇ ಜಾತಿ, ಧರ್ಮ, ಮತ ಇದರ ಬಗ್ಗೆ ಎಲ್ಲೂ ಮಾತಾಡುವುದಿಲ್ಲ. ನಾವು ಖಾಲಿ ಮಾನವೀಯತೆಯ ಸಂದೇಶವನ್ನು ಸಾರೋಣ, ಜನರಲ್ಲಿ ಪ್ರೀತಿ ವಿಶ್ವಾಸವನ್ನು ಮೂಡೋಣ, ಪ್ರೀತಿಯನ್ನು ಹಂಚುವ ಕೆಲಸ ಮಾಡೋಣ ಅಂತ ಪ್ರತಿಯೊಬ್ಬ ಪುತ್ತೂರಿನ ಸಮಸ್ತ ನಾಗರಿಕರಲ್ಲಿ ನಾನು ವಿನಂತಿಸುತ್ತೇನೆ. ಬನ್ನಿ ಆಮ್ ಆದ್ಮಿ ಪಾರ್ಟಿಯೊಂದಿಗೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ನಾವು ಸಶಕ್ತ ಭಾರತವನ್ನ, ಸ್ವಚ್ಛ ಭಾರತವನ್ನ, ಭ್ರಷ್ಟಾಚಾರ ಮುಕ್ತ ಭಾರತವನ್ನ, ಆರೋಗ್ಯಯುತ ಭಾರತವನ್ನ ಕಟ್ಟೋಣ ಎಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ವೀಕ್ಷಕ ಅಶೋಕ್ ಎಡಮಲೆ ಮಾತನಾಡಿ, ಈಗಾಗಲೇ ಗುಜರಾತ್, ದೆಹಲಿಯಲ್ಲಿ ಉತ್ತಮ ಆಡಳಿತ ನಡೆಸುತ್ತಿರುವ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಸ್ಪರ್ಧಿಸಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಿ ಬದಲಾವಣೆ ಬಯಸುವ ಜನರು ಕೈಜೋಡಿಸಬೇಕು ಎಂದು ವಿನಂತಿಸಿದರು. ಆಮ್ ಆದ್ಮಿ ಪಕ್ಷ ದೇಶದಾದ್ಯಂತ ಯಾವುದೇ ಪಕ್ಷದ ಜತೆಗೆ ಈ ತನಕ ಯಾವುದೇ ಟೈಅಪ್ ಮಾಡಿಕೊಂಡಿಲ್ಲ ಎಂದು ತಿಳಿಸಿದರು. ಮುಂದಿನ ಚುನಾವಣೆಗಳಲ್ಲಿ ಕರ್ನಾಟಕದಾದ್ಯಂತ ಸ್ಪರ್ಧೆ ಮಾಡುವಂತ ಒಂದು ಸ್ಪಷ್ಟ ನಿಲುವನ್ನು ಈಗಾಗಲೇ ತೆಗೆದುಕೊಂಡಿದೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೂಡ ನಮ್ಮ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಆಮ್ ಆದ್ಮಿ ಪಾರ್ಟಿಯ ಒಂದು ತಂಡವನ್ನು ಕಟ್ಟಿ ಸ್ಪಷ್ಟವಾದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಕ್ರಮವನ್ನು ಕೈಗೊಂಡಿದ್ದೇವೆ. 8 ಜಿಲ್ಲೆಗಳಲ್ಲಿ, ಅದರಲ್ಲೂ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಇವುಗಳಲ್ಲೆಲ್ಲ ಕೂಡ ಆಮ್ ಆದ್ಮಿ ಪಾರ್ಟಿ ಉತ್ತಮ ಅಭ್ಯರ್ಥಿಗಳನ್ನು ಹಾಕುವ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ಪ್ರಚಾರ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಈ ದೃಷ್ಟಿಯಲ್ಲಿ ಇಡೀ ದಕ್ಷಿಣ ಕನ್ನಡ ಜನತೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನತೆ, ಮುಖ್ಯವಾಗಿ ಸಾಮಾಜಿಕ ಹೋರಾಟಗಾರರಿರ್ಬೋದು, ಒಂದು ಉತ್ತಮ ಸಮಾಜವನ್ನು ಬಯಸುವಂತಹ ಜನ ಏನಿದ್ದಾರೆ, ರಾಜಕೀಯದಲ್ಲಿ ಇದ್ದವರು ಅಥವಾ ಇಲ್ಲದೇ ಇರುವವರು ಕೂಡ
ಪ್ರತಿಯೊಬ್ಬರು ಕೂಡ ಆಮ್ ಆದ್ಮಿ ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು. ಆ ಮೂಲಕ ಚುನಾವಣಾ ರಾಜಕೀಯದಲ್ಲಿ ಪ್ರತಿಯೊಬ್ಬ ನಾಗರಿಕ ಕೂಡ ಇವತ್ತು ತೊಡಗಿಸಿಕೊಳ್ಬೇಕು. ಆ ಮೂಲಕ ಬದಲಾವಣೆಯಲ್ಲಿ ಪುತ್ತೂರು ವಿಧಾನಸಭಾ ಭ್ರಷ್ಟಾಚಾರದ ಬಗ್ಗೆ ನಾವು ಎಲ್ಲ ಕಡೆ ಮಾಧ್ಯಮದಲ್ಲಿ ನೋಡ್ತೇವೆ. ಈ ಭ್ರಷ್ಟಾಚಾರದ ಕಡಿವಾಣ ಹಾಕಲಿಕ್ಕೆ ಆಗುವುದೇ ಇಲ್ಲ. ಈಗಿರುವಂತಹ ಎರಡು ರಾಷ್ಟ್ರೀಯ ಪಕ್ಷಗಳು ಅದನ್ನ ಮಾಡುವುದಿಲ್ಲ ಅಂತ ಹೇಳುವ ಸ್ಪಷ್ಟ ತೀರ್ಮಾನಕ್ಕೆ ನಾವು ಬಂದಿರುವ ಜನ ಇವತ್ತು ಆಮ್ ಆದ್ಮಿ ಪಾರ್ಟಿ ಅಂತ ನೋಡ್ತಾ ಇದ್ದಾರೆ. ಅದರಿಂದ ಜನರೇ ಆಮ್ ಆದ್ಮಿ ಪಾರ್ಟಿಯಲ್ಲಿ ಉತ್ತಮ ನಾಯಕತ್ವವನ್ನ, ಉತ್ತಮ ಜನಪ್ರತಿನಿಧಿನ, ಶಾಸಕರನ್ನ, ಅದೇ ರೀತಿ ಲೋಕಸಭಾ ಪ್ರತಿನಿಧಿತ್ವ ಮಾಡುವ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ತನ್ನ ಕಾರ್ಯಕ್ರಮವನ್ನು ಕೈಗೊಳಿಸಿದೆ. ಎಲ್ಲೂ ಕೂಡ ಯಾವುದೇ ಪಾರ್ಟಿಯ ಜೊತೆ ದೇಶದಾದ್ಯಂತ ಟೈಅಪ್ ಮಾಡಲಿಲ್ಲ. ಚುನಾವಣೆಯಲ್ಲಿ ನಾವು ಎಲ್ಲ ಕಡೆ ಶಕ್ತವಾಗಿ ಚುನಾವಣೆಯನ್ನ, ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಎಲ್ಲವನ್ನ ಎದುರಿಸಿದ್ದೇವೆ. ಉತ್ತರ ಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಇಲ್ಲಿ ಕೂಡ ನಮ್ಮ ಈ ಸ್ಥಳೀಯ ನಗರ ಪಾಲಿಕೆಗಳ ಚುನಾವಣೆ ಕೂಡ ನಾವು ಯಾವುದೇ ಪಕ್ಷದ ಜೊತೆ ಕೈ ಜೋಡಿಸಲಿಲ್ಲ. ಕರ್ನಾಟಕದಲ್ಲಿ ಕೂಡ ಈವರೆಗೆ ಅಂತ ಯಾವುದೇ ತೀರ್ಮಾನವನ್ನು ಆಮ್ ಆದ್ಮಿ ಪಾರ್ಟಿ ಕೈಗೊಳ್ಳಿಲ್ಲ ಮತ್ತು ಅದರ ಬಗ್ಗೆ ಈವರೆಗೆ ಯಾವುದೇ ಪ್ರಸ್ತಾವಗಳನ್ನು ಪಕ್ಷದಲ್ಲಿ ಮಾಡಲಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಮುಖಂಡರಾದ ಜಯಪ್ರಕಾಶ್, ಆನಂದಗೌಡ, ಫರೀದ್ ಅಹಮದ್ ಮತಾಫ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.